ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸು ಮಾಡಿದರೆ ಯಾವುದೇ ಕೆಲಸ ಮಾಡಬಹುದು, ಅದರಲ್ಲಿ ಯಶಸ್ಸನ್ನ ಕಾಣಬಹುದು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಶಂಕರ್ಪುರ ಸುಭಾಷ್ ನಗರ ನಿವಾಸಿ ಡೆಸ್ಮೆಂಟ್ ಅಮ್ಮಣ್ಣ. ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಎಪಿಕ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಆದರೆ ವಿಧಿಯ ಲೀಲೆ ಬೇರೆನೇ ಆಗಿತ್ತು. ತನ್ನ ಬೈಕ್ ಚಲಾಯಿಸಿಕೊಂಡು ಹೋಗುತ್ತಿರುವಾಗ ಬಸ್ ಡಿಕ್ಕಿ ಹೊಡೆದು ತನ್ನ ಒಂದು ಕೈಯ ಸ್ವಾಧೀನವನ್ನೇ ಕಳೆದುಕೊಂಡ್ರು. ಮುಂದೆ ತನ್ನ ಬದುಕಿನ ಸಾಕಷ್ಟು ನೋವನ್ನ ಅನುಭವಿಸಿದ ಡೆಸ್ಮೆಂಟ್ ಅಮ್ಮಣ್ಣ ತನ್ನ ಜೀವನ ಇಲ್ಲಿ ಮುಗಿಯಿತು ಎಂದುಕೊಂಡರು. ಆದರೆ ಛಲ ಬಿಡಲಿಲ್ಲ. ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದುಕೊಂಡ್ರು. ತನ್ನ ಕಷ್ಟದ ದಿನಗಳಲ್ಲಿ ತನಗೆ ಸಾಥ್ ಕೊಡುತ್ತಿದ್ದ ಪ್ರಾಣಿ ಪಕ್ಷಿಗಳಿಗೆ ಆಸರೆ ನೀಡಿದ್ರು. ಅದೇ ಅವರ ಜೀವನದ ಬದಲಾವಣೆಯ ಮಾರ್ಗವಾಯಿತು. ಪುತ್ತೂರು ಹಾಸ್ಟೆಲ್ನಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿದ್ದೆ ನಾನು. ನಂತರ ಎಪಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನನ್ನ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ ನಾನು ತರಬೇತಿಯಾದ ನಂತರ ಅಲ್ಲಿ ಉದ್ಯೋಗ ಮಾಡಿಕೊಂಡಿದ್ದೆ. ಸೀಟೋ ಇಂಡಸ್ಟ್ರೀಸ್ನಲ್ಲಿ ಪರಂಕರಪಡಿಯಲ್ಲಿ ಉದ್ಯೋಗ ಮಾಡ್ತಿದ್ದೆ. ಆಮೇಲೆ ಮಂಗಳೂರಿನಲ್ಲಿ ಕೂಡ ಉದ್ಯೋಗ ಮಾಡ್ತಿದ್ದೆ. ಆನಂತರ ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ಮೇಲೆ ತುಂಬ ಸಮಯ ನಾನು ಮನೆಯಲ್ಲಿ ಇದ್ದುಕೊಂಡು ಇದರ ಬಿಸ್ನೆಸ್ನಲ್ಲಿ ಎಲ್ಲ ಆಸಕ್ತಿ ಇರಲಿಲ್ಲ. ಎಲ್ಲ ಸ್ವಲ್ಪ ನಿರೀಕ್ಷೆ ಕಳ್ಕೊಂಡವನ ರೀತಿಯಲ್ಲಿದ್ದೆ. ಈ ಸಮಯದಲ್ಲಿ ನನಗೆ ಇಷ್ಟವಾದಂಥ ಈ ಪ್ರಾಣಿ ಪಕ್ಷಿಗಳನ್ನು ನಾನು ಸಾಕಲಿಕ್ಕೆ ಶುರು ಮಾಡಿದ ಮೇಲೆ ಅವುಗಳಿಂದಲೇ ನನಗೆ ಒಂದು ಸಂತೋಷ ಮತ್ತು ಮುಂದಕ್ಕೆ ಉತ್ಸಾಹ ಬಂದುಕೊಂಡು ನಾನು ಪ್ರಾಣಿ ಪಕ್ಷಿಗಳನ್ನು ಪೋಷಿಸುವುದರಲ್ಲಿ ಸಂತೋಷವಾಗಿ ಅದರಲ್ಲಿ ಹಂತ ಹಂತವಾಗಿ ಅವುಗಳನ್ನು ಅಭಿವೃದ್ಧಿಪಡಿಸುತ್ತಾ ಮುಂದಕ್ಕೆ ಬರ್ತಿದ್ದೆ. ತಮ್ಮ ಮನೆಯಲ್ಲಿ ಪ್ರಾಣಿ ಪಕ್ಷಿ ಸಾಕಲಾರಂಭಿಸಿದರು. ಅವುಗಳ ಮರಿಯನ್ನ ಮಾರತೊಡಗಿದ್ರು. ಮುಂದೆ ವಿವಿಧ ಜಾತಿಯ ಪಕ್ಷಿಗಳನ್ನ ತನ್ನ ಮನೆಯಲ್ಲಿ ಸಾಕಿದ್ರು. ಬಹು ಬೇಡಿಕೆಯ ನಾಟಿ ಕೋಳಿ, ನಂತರ ಬಾತುಕೋಳಿ, ಟರ್ಕಿ ಇವುಗಳ ಮರಿಯನ್ನ ಮಾರತೊಡಗಿದ್ರು. ನಾವು ಫುಲ್ಲು ಬೆಳಗಿಂದ ಸಂಜೆ ತನಕ ಇದೇ ಕೆಲಸದಲ್ಲಿ ಮಗ್ನರಾಗಿರ್ತೇವೆ. ಹೆಚ್ಚಾಗಿ ನಾವು ಅಂದರೆ ಮರಿಗಳಿಗೆ ಫುಡ್ ಇಡುವಂಥದ್ದು, ನೀರಿಡುವಂಥದ್ದು, ಅವುಗಳೊಂದಿಗೆ ಮಾತುಕತೆ ಮಾಡುವಂಥದ್ದು, ಇಂಥದ್ರಿಂದ ನಮಗೆ ಒಂದು ಹೊಸ್ತು ಅನುಭವ ಸಿಗ್ತದೆ ಪ್ರಾಣಿಗಳಿಂದ, ಪ್ರಾಣಿ ಪಕ್ಷಿಗಳಿಂದ ಬೇರೆ ಬೇರೆ ರೀತಿಯಿಂದ. ಮತ್ತು ಅವುಗಳನ್ನು ದೊಡ್ಡದು ಮಾಡಿ, ಈಗ ಯಾವುದೇ ಆಗಲಿ ಪ್ರಾಣಿ ಪಕ್ಷಿಗಳನ್ನು ನಾವು ಚಿಕ್ಕದ್ರಿಂದ ದೊಡ್ಡದು ಮಾಡಿ ಸಾಕಿದ ಮೇಲೆ ಅದು ಬೇರೆಯವರಿಗೆ ಕೊಡುವಂಥ ಸಹ ನಮಗೆ ಒಂದು ಅಂದರೆ ಮಾರ್ಕೆಟಿಂಗ್ ಪರ್ಪಸ್ಸಿಂದ ನಾವು ಬೇರೆಯವರಿಗೆ ಮಾರ್ತೇವೆ ಸರಿ. ಆದರೆ ನಮಗೆ ಚಿಕ್ಕದ್ರಿಂದ ಸಾಕಿದ್ದನ್ನು ಕೊಡುವಾಗ ನಮಗೆ ಸ್ವಲ್ಪ ಬೇಸರ ಆಗ್ತದೆ. ಆದರೂ ಸಹ ಇದು ಒಂದು ಉದ್ಯೋಗವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಇದನ್ನು. ಹಾಗಾಗಿ ನಾವು ಮುಂದುವರಿತಾ ಹೋಗ್ತಾ ಇದ್ದೇವೆ ಇದರಲ್ಲಿ. ಈಗ ತಮ್ಮ ಮನೆಯಲ್ಲಿ ಮೊಲ, ಆಡು, ನಾಯಿ ಮರಿ ಇವುಗಳ ಮರಿಯನ್ನ ಮಾರುತ್ತಿದ್ದಾರೆ. ಜೇನುನೊಣಗಳ ಕುಟುಂಬ ಮಾಡಿ ಮಾರುತ್ತಿದ್ದಾರೆ. ಇವರ ಮನೆಗೆ ಈಗ ಭೇಟಿ ಕೊಟ್ಟರೆ ಪಕ್ಷಿಧಾಮಕ್ಕೆ ಭೇಟಿ ನೀಡಿದಂತಹ ಅನುಭವವಾಗುತ್ತದೆ. ಸ್ಥಳೀಯರು ತಮ್ಮ ಮಕ್ಕಳನ್ನ ಪಕ್ಷಿಗಳ ವೀಕ್ಷಣೆಗೆ ಕರೆದುಕೊಂಡು ಬರುತ್ತಿದ್ದಾರೆ. ಮತ್ತೆ ಬೇರೆ ಬೇರೆ ಪಕ್ಷಿಗಳು ಈ ಪರಿಸರದಲ್ಲಿ ಗೂಡು ಕಟ್ಟಿ ಮರಿ ಇಡುತ್ತಿವೆ. ಪಕ್ಷಿಗಳು ಅವುಗಳಿಗೆ ಈ ಸ್ಥಳ ಸೂಕ್ತವೆಂದು ತಿಳಿದುಕೊಂಡಿದೆ ಎನ್ನುತ್ತಾರೆ ಡೆಸ್ಮೆಂಟ್. ಪಕ್ಷಿಗಳಲ್ಲಿ ನಾನು ಕೋಳಿಗಳು, ಮುಖ್ಯವಾಗಿ ಕೋಳಿಯನ್ನು ಹೆಚ್ಚು ಸಾಕ್ತಾ ಇದ್ದೇನೆ. ಆಮೇಲೆ ಅದರ ಜೊತೆಗೆ ಬಾತ್ಕೋಳಿಗಳು, ಅದು 3 ವಿಧವಾದ ಮಾಸ್ಕೋವಿ ಡಕ್ ಅಂತೇಳಿ, ಎರಡನೇದು ವಿಗೋ ಡಕ್ ಅಂತೇಳಿ, ಮೂರನೇದು ಹಂಸ ಅಂತೇಳಿ, ಗೂಸ್ ಅಂತೇಳಿ, ಇವುಗಳನ್ನು ನಾನು ಬ್ರೀಡ್ ಮಾಡಿಕೊಂಡು ಅವುಗಳ ಮರಿಗಳನ್ನು ಸೇಲ್ ಮಾಡ್ತಿದ್ದೇನೆ. ಈಗ ಅಮ್ಮಣ್ಣ ಜೀವನದಲ್ಲಿ ಖುಷಿ ಕಂಡಿದ್ದಾರೆ. ವಿದ್ಯಾವಂತ ಪತ್ನಿ, ಮಗಳೊಂದಿಗೆ ಸಂತೋಷದ ಜೀವನ ಸಾಗಿಸುತ್ತಿದ್ದಾರೆ. ಅವರ ಪತ್ನಿ ಕೂಡ ಇವರಿಗೆ ಸಾಥ್ ಕೊಡುತ್ತಿದ್ದು ಈ ಪ್ರಾಣಿ ಪಕ್ಷಿಗಳೊಂದಿಗೆ ಸ್ನೇಹಮಯವಾಗಿ ಬದುಕು ಸಾಗಿಸುತ್ತಿದ್ದಾರೆ. ಜೀವನದಲ್ಲಿ ಬಂದ ಕಷ್ಟವನ್ನ ಎದುರಿಸಿದರೆ ಜೀವನ ಮುಂದೆ ಸಾಗಿ ಯಶಸ್ಸು ಕಾಣಬಹುದು ಎಂಬುದಕ್ಕೆ ಡೆಸ್ಮೆಂಟ್ ಅಮ್ಮಣ್ಣ ಅವರು ಒಂದು ಉತ್ತಮ ಉದಾಹರಣೆ ಎಂದರೆ ತಪ್ಪಾಗಲಾರದು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ.